ನಮಸ್ಕಾರ ಸ್ನೇಹಿತರೆ. ಈ ಕಥೆಯನ್ನು ನಾನು ಒಂದು ಸಾರ್ತಿ ಪೂರ್ತಿಯಾಗಿ ಓದಿದ ತಕ್ಷಣ ನನ್ನ ಕಣ್ಣುಗಳು ಒದ್ದೆಯಾಗಿಬಿಟ್ಟು ಇದನ್ನು ಹೇಳೋಕ್ಕೆ ಮನಸ್ಸಾಗಲಿಲ್ಲ. ಆದರೂ ಸಹಿತ ಈಗಿನ ಪರಿಸ್ಥಿತಿಯಲ್ಲಿ ಇದು ತಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳಿ ಹಂಚ್ಕೋತಾ ಇದ್ದೇನೆ. ತಾವೆಲ್ಲರೂ ಇದನ್ನೊಂದು 5 ನಿಮಿಷ ಲಕ್ಷ್ಯ ಕೊಟ್ಟು ಕೇಳಿ. ಇಂಥ ಸಮಸ್ಯೆಗಳು, ಇಂಥ ಪರಿಸ್ಥಿತಿಗಳು ಎಲ್ಲರಿಗೂ ಬರುವುದುಂಟು. ಆದರೆ ಅದನ್ನು ನಿಭಾಯಿಸಿಕೊಂಡು ಹೋಗುವುದು ಅದು ನಮ್ಮಲ್ಲಿ ಕರಗತವಾಗಬೇಕು. ಕೇಳಿ. ಬೆಂಗಳೂರಿನಿಂದ ರೈಲು ಹತ್ತಿದವನಿಗೆ ಏನೋ ಒಂದು ನಿರಾಳ ಭಾವನೆ. ಇನ್ನು ಮನೆಯಲ್ಲಿ ನೆಮ್ಮದಿ ಸಿಗಬಹುದೆಂದು ಆಸೆ ಪಡ್ತಾ ಇದ್ದ. ಇನ್ನಾದರೂ ತನ್ನ ಧರ್ಮ ಪತ್ನಿ ಖುಷಿಯಾಗಿರಬಹುದು ಎಂಬ ಭಾವನೆ ಅವನಲ್ಲಿತ್ತು. ಮನೆಯಲ್ಲಿನ ದಿನನಿತ್ಯದ ಜಗಳ, ಗಲಾಟೆ, ಹೆಂಡತಿಯ ಕೂಗಾಟ, ಕುಹುಕು, ತಂದೆ ತಾಯಿಯ ಹತಾಸೆ, ಮೌನ, ಎಲ್ಲದರಿಂದ ಮುಕ್ತಿ ಎಂಬ ನೆಮ್ಮದಿ ಅವನಲ್ಲಿತ್ತು. ತಮ್ಮೊಡನೆ ಇದ್ದು ತಂದೆ ತಾಯಿ ಅನುಭವಿಸುವ ನೋವು, ಹಿಂಸೆ, ಅವಮಾನಕ್ಕಿಂತ ಅವರು ವೃದ್ಧಾಶ್ರಮದಲ್ಲಿ ಆದರೂ ನೆಮ್ಮದಿಯಿಂದ ಇರಲಿ ಎಂಬ ಯೋಚನೆ ಅವನದ್ದು. ಗಂಡ ಹೆಂಡತಿ ಇಬ್ಬರೂ ಪ್ರತಿಷ್ಠಿತ ಹುದ್ದೆಯಲ್ಲಿ ಕೈತುಂಬ ಸಂಬಳ ಗಳಿಸುವವರೇ. ಅತ್ತೆ ಮಾವರೊಂದಿಗೆ ಹೊಂದಿಕೊಳ್ಳಲಾಗದೆ ಹೆಂಡತಿ ಮನೆ ಬಿಟ್ಟು ತಾಯಿ ಮನೆ ಸೇರಿದಾಗ ಕೈ ಹಿಡಿದವಳ ಬಿಟ್ಟಿರುವುದು ಧರ್ಮವಲ್ಲ ಅಂಥೇಳಿ ಹೆಂಡತಿಯ ಹಿಂದೆ ಬಂದು ಅತ್ತೆ ಮನೆಯಲ್ಲೇ ಇದ್ದ. ಇವನು ಅತ್ತೆ ತೀರಿದ ಬಳಿಕ ಆಗ ತಾನೇ ಹುಟ್ಟಿದ ಮಗುವನ್ನು ನೋಡಿಕೊಳ್ಳಲು ಯಾರೂ ಇಲ್ಲದಾಗ ಅಪ್ಪ ಅಮ್ಮನನ್ನು ಉಟ್ಟ ಬಟ್ಟೆಯಲ್ಲೇ ಕರೆತಂದಿದ್ದ. ಒಂದು ಮಾತು ಇಲ್ಲವೆನ್ನದೆ ಮೊಮ್ಮಗುವಿಗಾಗಿ ತಮ್ಮೆಲ್ಲ ನೋವು ಅವಮಾನಗಳು ಮರೆತು ಮಗನೊಂದಿಗೆ ಬಂದು ಇದ್ದರು ಇವನ ಹೆತ್ತವರು. ಮನೆಯಲ್ಲಿ ದಿನನಿತ್ಯ ರಣರಂಗ. ಅತ್ತೆ ಮಾವ ಕೆಲಸದವರಿಗಿಂತ ಕೀಳು ಆಗಿ ಬಿಟ್ಟಿದ್ದರು ಇವನ ಹೆಂಡತಿಯ ಮುಂದೆ. ಕಳ್ಳತನದ ಆರೋಪದಿಂದ ಹಿಡಿಕೊಂಡು ಎಲ್ಲ ರೀತಿಯ ಅಪವಾದ ಅವಮಾನಗಳನ್ನು ಸಹಿಸಿ ಮೊಮ್ಮಗುವನ್ನು ಎತ್ತಿಗೆ ಆಡಿಸಿಕೊಂಡು ಮಗುವಿನ ನಗುವಿನಲ್ಲಿ ನೋವು ಮರೆಯುತ್ತಿದ್ದರು ಇವನ ಹೆತ್ತ ಅಪ್ಪ ಅಮ್ಮ. ಮಗು ಬೆಳೆದು ಸ್ಕೂಲಿಗೆ ಹೋಗತೊಡಗಿದಾಗ ಮನೆ ನರಕ ಸದೃಶ್ಯವಾಗಿಬಿಟ್ಟಿತು. ಇನ್ನು ಈ ತಂದೆ ತಾಯಿಯ ಅವಶ್ಯಕತೆ ಅನಿವಾರ್ಯ ಆಗಿರಲಿಲ್ಲ ಅವರಿಗೆ. ಪುಕ್ಕಟೆ ತಿಂದು ಬಿದ್ದಿದ್ದಾರೆ ಎಂಬ ಮಾತು ಗೋಡೆಯಲ್ಲಿ ಅವಾಗವಾಗ ಪ್ರತಿಧ್ವನಿಸ್ತಿತ್ತು. ಕೊನೆಗೊಂದು ದಿನ ಅಪ್ಪ ಅಮ್ಮನು ಮೌನ ಮುರಿದು, ನಾವಿಲ್ಲಿರುವುದು ಒಳ್ಳೆಯದಲ್ಲಪ್ಪ ಮಗನೇ, ನಮ್ಮನ್ನು ಒಂದು ವೃದ್ಧಾಶ್ರಮದಲ್ಲಿ ಬಿಟ್ಟು ಬಿಡು ಅಂತ ಹೇಳಿ ಮಗನನ್ನು ಕಳಕಳಿಯಿಂದ ಬೇಡಿಕೊಂಡಾಗ ಇವನ ಪತ್ನಿಗೆ ಎಲ್ಲಿಲ್ಲದ ಆನಂದ. ಹಗಲು ರಾತ್ರಿ ಇವನನ್ನು ಕಾದಾಡಿ ಅವರನ್ನು ನೋಯಿಸಿ ತನ್ನ ಬೇಳೆ ಬೇಯಿಸಿಕೊಂಡಳು ಇವನ ಧರ್ಮಪತ್ನಿ. ಹತ್ತಿರದಲ್ಲೇ ಇದ್ದರೆ ಪದೇ ಪದೇ ಹೋಗಿ ನೋಡಬೇಕಾಗಬಹುದೆಂದು ದೂರದ ಬೆಂಗಳೂರಿನಲ್ಲಿ ಒಂದು ವೃದ್ಧಾಶ್ರಮ ಅವಳೇ ಹುಡುಕಿ ಗಂಡನಿಗೆ ಈ ಮುದಿ ಜೀವಗಳನ್ನು ಬಿಟ್ಟು ಬರುವಂತೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಳು. ಇವನು ಹೆಂಡತಿಯ ಕೋಪ ಬಾಯಿಗೆ ಹೆದರಿ ಅವಳನ್ನು ಖುಷಿಯಾಗಿ ಇಡುವುದೇ ನನ್ನ ಜನ್ಮದ ಗುರಿ ಅಂದ್ಕೊಂಡು ಅಪ್ಪ ಅಮ್ಮನ ಕರೆದುಕೊಂಡು ಹೋಗಿ ವೃದ್ಧಾಶ್ರಮದೊಳಗೆ ಬಿಟ್ಟು ಕೈ ತೊಳೆದುಕೊಂಡು ಹೊರಟಿದ್ದ. ತಾನು ಮಾಡುತ್ತಿರುವುದು ಪಾಪ ಅಂಥೇಳಿ ಅಂದ ತಕ್ಷಣ ಮಾತ್ರ ಅವನಿಗೆ ಅನಿಸಲಿಲ್ಲ. ಏಕೆಂದರೆ ಇವನಿಗೆ ಹೆಂಡತಿಯ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಾ ಅವಳನ್ನು ಖುಷಿಯಾಗಿರುವುದೇ ಇವನ ಕರ್ತವ್ಯ ಆಗಿಬಿಟ್ಟಿತ್ತು. ತನ್ನನ್ನು ತಾನು ಹೆಂಡತಿಗೆ ತಕ್ಕ ಗಂಡ ಅಂಥೇಳಿ ತೋರಿಸುವುದಕ್ಕಾಗಿ ಜೀವನದ ಉದ್ದೇಶ ಅಂತೇಳಿ ಅವನು ತಿಳ್ಕೊಂಡ್ಬಿಟ್ಟಿದ್ದ. ಅವರಿಗೆ ಇಲ್ಲಿ ನೆಮ್ಮದಿ ಇಲ್ಲ, ಎಲ್ಲಿಯಾದರೂ ನೆಮ್ಮದಿಯಿಂದ ಇರಲಿ ಅಂಥೇಳಿ ಆತ್ಮಸಾಕ್ಷಿಗೆ ಸಮಜಾಯಿಸಿಕೊಟ್ಟು ಹಗುರವಾಗಿದ್ದ. ರೈಲು ಹತ್ತಿದ ತಕ್ಷಣ ಹೆಂಡತಿಗೆ ಫೋನ್ ಮಾಡಿ ಹೇಳ್ತಾನೆ, ಬಿಟ್ಟು ಬಂದೆ ಅಂಥೇಳಿ ವರದಿ ಒಪ್ಪಿಸ್ತಾನೆ. ಶಭಾಷ್ ಅಂಥೇಳಿ ಅನಿಸ್ಕೋಬೇಕಂಥೇಳಿ ಕಣ್ಣು ಮುಚ್ಚಿ ಮಲಗುವುದರೊಳಗೆ ಎಚ್ಚರವಾದಿದ್ದೇ ತನ್ನ ಊರು ಬಂದಾದ ಮೇಲೆ. ಬೆಳಗ್ಗಿನ ಜಾವ ಕತ್ತಲಿನ್ನೂ ಸರದಿಲ್ಲ. ಆಟೋ ಹಿಡ್ಕೊಂಡು ಮನೆಗೆ ಹೊರಟ. ನಿದ್ದೆಯ ಮಂಪರ್ನೊಳಗಿದ್ದ. ಆಟೋ ಚಾಲಕ ಸುಮಾರು 30ರ ಆಸುಪಾಸಿನ ವಯಸ್ಸಿನವನೊಬ್ಬ ಯುವಕ ಇದ್ದ. ಆಟೋ ಸ್ಟಾರ್ಟ್ ಮಾಡಿದಾಗಿನಿಂದ ಫೋನಲ್ಲಿ ಮಾತನಾಡ್ತಾನೆ ಇದ್ದ. ಇವನಿಗೆ ಭಾಳ ಕಿರಿಕಿರಿ ಅನಿಸಿ ಹೇಳಬೇಕು, ಈ ಫೋನ್ದಾಗ ಮಾತಾಡಬೇಡಂತ ಹೇಳಬೇಕು ಅನ್ಕೊಳ್ತಿರುವಾಗಲೇ ಅವನು ಜೋರಾಗಿ ಅಳತೊಡಗಿದ. ಫೋನಿನಲ್ಲಿ ಮಾತು ಮುಂದುವರಿಸಿದ್ದೇ ಇತ್ತು. ಆದ್ರೆ ಏನು ಮಾಡಲಿ ಅಕ್ಕ, ಎಲ್ಲಿಯೂ ದುಡ್ಡು ಹೊಂದಿಸೋಕೆ ಆಗ್ತಾ ಇಲ್ಲ. ನಾಳೆನೇ ಆಪರೇಷನ್ ಮಾಡಲೇಬೇಕಂತೆ, ಇಲ್ಲ ಜೀವಕ್ಕೆ ಅಪಾಯವಂತೆ ಎಂದು ಬಿಕ್ಕಿ ಅಳತೊಡಗಿದ.
ಇವನಿಗೆ ತುಂಬ ಮರುಕ ಅನಿಸ್ತು. ಯಾಕಪ್ಪ ಏನಾಯ್ತು ಅಂತೇಳಿ ಕೇಳಿದಾಗ ಆಟೋ ಚಾಲಕ ಏನು ಹೇಳ್ತಾನಂತಂದ್ರೆ, ಸರ್ ನಮ್ಮ ಅಮ್ಮಗೆ ಹುಷಾರಿಲ್ಲ ಸರ್, ಸೀರಿಯಸ್ ಇದ್ದಾಳೆ, ಕರುಳಲ್ಲೇನೋ ಗೆಡ್ಡೆ ಆಗಿದೆ ಅಂಥೇಳಿ ತಕ್ಷಣ ಅವರಿಗೆ ಆಪರೇಷನ್ ಮಾಡಬೇಕಂತೆ, ನಾಳೆನೇ ಮಾಡಬೇಕಂತೆ, ಇಲ್ಲ ಅಂದರೆ ಅದು ಒಡೆದು ಜೀವಕ್ಕೆ ಅಪಾಯ ಅಂದರು ಡಾಕ್ಟ್ರು. 3 ಲಕ್ಷ ನಾಳೆನೇ ಕಟ್ಟಬೇಕಂತೆ ಸರ್, ದುಡ್ಡು ಕಟ್ಟದಿದ್ದರೆ ಆಪರೇಷನ್ ಮಾಡೋಕ್ಕಾಗಲ್ಲ ಅಂದಿದ್ದಾರೆ ಸರ್. ನಾನು ಬಡವ ಸರ್, ಎಲ್ಲಿಂದ ತರಲಿ ಅಷ್ಟು ಹಣ ಒಂದು ದಿನದಲ್ಲಿ ಸರ್ ಅಂಥೇಳಿ ಕಣ್ಣೀರಿಟ್ಟ. ಇವನಿಗೆ ಯಾಕೋ ಕರುಳು ಕಿವುಚಿದ ಹಾಗಾಯಿತು. ಆಟೋ ಡ್ರೈವರ್ ಮುಂದೆ ತಾನು ಎಕ್ಕೋಚಿತ ಆಗಿ ಹೋದೆ ಅನಿಸ್ತು. ಯಾರೋ ರಸ್ತೆ ಮಧ್ಯದಲ್ಲಿ ಕಪಾಳಕ್ಕೆ ಬಾರಿಸಿದ ಹಾಗಾಯಿತು. ಆಟೋ ಡ್ರೈವರ್ ಮುಂದುವರಿಸಿದ, ಹೆತ್ತಮ್ಮ ಸರ್, ಪುಣ್ಯ ಮಾಡಿದ್ದೆ ಅಂತ ತಾಯಿನ ಪಡೆಯೋಕೆ ನಮಗೋಸ್ಕರ ಎಷ್ಟು ಒದ್ದಾಡಿದ್ದಾಳೆ ಸರ್. ಇವತ್ತು ಅವಳನ್ನು ಉಳಿಸಿಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಹಂಗಿದೆ ನನಗೆ. ಎಂಥ ಮಗ ನಾನು ಅಂತ ನಾಚಿಕೆ ಆಗ್ತಾ ಇದೆ ಸರ್. ನನ್ನ ಹೆಂಡತಿ ತನ್ನ ಹತ್ರ ಇದ್ದಿದ್ದು ಒಂದು ಚೂರು ಪಾರು ಬಂಗಾರನು ಕೊಟ್ಟಿದ್ದಾಳೆ ಸರ್. ಅತ್ತೆ ಜೀವದ ಮುಂದೆ ಇದೇನು ಅಲ್ಲ ಅಂತ ತಗೊಳ್ಳಿ ಅಂತೇಳಿ ಕೊಟ್ಟಿದ್ದಾಳೆ. ಆದರೂ ಸಾಕಾಗ್ತಿಲ್ಲ ಸರ್ ಅಂತ ಗೋಳಾಡ್ತಾ ಇದ್ದ. ಇವನಿಗೆ ಅವನ ಒಂದೊಂದು ಮಾತು ಚಪ್ಪಲಿ ಏಟು ಬಿದ್ದ ಹಾಗಾಗ್ತಿತ್ತು. ಅಷ್ಟರಲ್ಲೇ ಮನೆ ಬಂತು. ಯಾಕೋ ತಕ್ಷಣ ಜೇಬಿಗೆ ಕೈ ಹಾಕಿ ಪರ್ಸ್ ತೆಗೆದು ಪರ 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 ಅಂತ ಹೇಳಿ ಒಂದು 500ರದ್ದು ಒಂದು 20 ನೋಟುಗಳು ಎಣಿಸಿ ಆಟೋದವನ ಕೈಗೆ ತುರುಕಿಬಿಟ್ಟ. 100 ರೂಪಾಯಿ ಬಾಡಿಗೆ ನಿರೀಕ್ಷಿಸುತ್ತಿದ್ದ ಡ್ರೈವರಿಗೆ ಇವನು ತುರುಕಿದ ನೋಟಿನ ಕಂತೆಯನ್ನು ನೋಡಿ ಗಾಬರಿ ಆಯಿತು. ಅವನು ಆಶ್ಚರ್ಯ ಭಯದಿಂದ, ಇದೇನು ಸರ್, ಇಷ್ಟು ದುಡ್ಡು? 100 ರೂಪಾಯಿ ಸಾಕು ಸರ್, ಸ್ಟೇಷನ್ದಿಂದ ಇಲ್ಲಿಗೆ 100 ರೂಪಾಯಿ ಅಷ್ಟೇ ಬಾಡಿಗೆ ಅದ ಸರ್ ಅಂದ. ಅದಕ್ಕೆ ಅವನು, ಇರಲಿ ಇಟ್ಕೋ, ಅಮ್ಮನ ಆಪರೇಷನ್ಗೆ ಉಪಯೋಗಿಸಿಕೋ ಅಂಥೇಳಿ ಹೊರಟಾಗ ಡ್ರೈವರ್ ಆಟೋದಿಂದ ರಪ್ಪನೆ ಇಳಿದು ಇವನ ಕಾಲು ಹಿಡಿದುಕೊಂಡು, ಥ್ಯಾಂಕ್ಸ್ ಸರ್, ನನಗೆ ನಂಬೋಕೆ ಆಗ್ತಾ ಇಲ್ಲ ಸರ್, ನಿಮ್ಮನ್ನು ಯಾವತ್ತೂ ಮರೆಯಲ್ಲ ಸರ್, ನಾನು ತುಂಬ ಥ್ಯಾಂಕ್ಸ್ ಸರ್, ನಿಮ್ಮನ್ನು ಹೆತ್ತವರು ಎಷ್ಟು ಪುಣ್ಯವಂತರು ಸರ್, ನಿಮಗೆ ದೇವರು ಒಳ್ಳೆಯದು ಮಾಡಲಿ ಸರ್, ನಿಮ್ಮ ಹೆತ್ತವರು ನಿಜವಾಗಿ ಧನ್ಯರು ಸರ್ ಎಂದು ಒಂದೇ ಸಮ ಕಣ್ಣೀರು ಸುರಿಸುತ್ತಾ ಹೇಳಿದಾಗ ಇವನಿಗೆ ಯಾಕೋ ಕಣ್ಣು ಒದ್ದೆ ಆಯಿತು. ಡ್ರೈವರ್ ಎದುರು ನಿಲ್ಲುವ ಯೋಗ್ಯತೆಯು ನನಗಿಲ್ಲ ಅಂತೇಳಿ ಅನ್ನಿಸ್ತು. ಏನೋ ಮಾತನಾಡದೆ ಅವನ ಕೈಯಿಂದ ಕಾಲು ಬಿಡಿಸಿಕೊಂಡು ತಲೆ ತಗ್ಗಿಸಿಕೊಂಡು ತಲೆ ಎತ್ತದೆ ಸರಸರ ನಡೆದೇ ಬಿಟ್ಟ. ಇದನ್ನು ನಾನು ವಿಶ್ಲೇಷಣೆ ಮಾಡುವ ಅಗತ್ಯವಿಲ್ಲ, ಇದು ತಮಗೆ ತಿಳಿದಿದೆ ಅಂತ ಅನ್ಕೋತೀನಿ. ನಮಸ್ಕಾರ.